ಅತ್ಯಂತ ವಿಶ್ವಾಸಾರ್ಹ ರಿಯಲ್ ಎಸ್ಟೇಟ್ ಬ್ರ್ಯಾಂಡ್ಗಳಲ್ಲಿ ಒಂದಾದ ಇನ್ಲ್ಯಾಂಡ್ ಬಿಲ್ಡರ್ಸ್ನವರು ಬೆಂದೂರ್ ಲೋಬೋ ಲೇನ್ನಲ್ಲಿ ನಿರ್ಮಿಸಿರುವಂತಹ ನೂತನ ವಸತಿ ಸಂಕೀರ್ಣ ಇನ್ಲ್ಯಾಂಡ್ ಬ್ಯೂನಸ್ ಐರಿಸ್ನ ಉದ್ಘಾಟನಾ ಸಮಾರಂಭ ಶುಕ್ರವಾರ ನೆರವೇರಿತು. ಉದ್ಘಾಟಿಸಿದ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಬೆಂದೂರು ಇದರ ಧರ್ಮಗುರು ವಂದನೀಯ ವಾಲ್ಟರ್ ಡಿಸೋಜಾ ಆಶೀರ್ವಚನವನ್ನು ನೀಡಿ ನೂತನ ವಸತಿ ಸಮುಚ್ಚಯ ಸುಂದರವಾಗಿ ಮೂಡಿಬಂದಿದೆ. ದೇವರನ್ನ ನೆನೆದು ಮಾಡುವಂತಹ ಕೆಲಸ ಕಾರ್ಯಗಳು ಸಾಕಾರಗೊಳ್ಳುತ್ತೆ. ಇಂತಹ ಭರವಸೆಯಿಂದ ಆರಂಭಿಸಿದ ವಸತಿ ಸಮುಚ್ಚಯದ ಕೆಲಸ ಸಂಪೂರ್ಣಗೊಂಡು ಇಲ್ಲಿ ವಾಸಿಸುವವರಿಗೆ ಕಟ್ಟಡ ತಯಾರಾಗಿದೆ. ದರ ನಿವಾಸಿಗಳ ಬದುಕು ಶಾಂತಿ ಸಂತೋಷದಿಂದ ಕೂಡಿರಲಿ ಅಂತ ಅವರು ಹೇಳಿದರು. ಇನ್ನು ಇನ್ಲ್ಯಾಂಡ್ ಗ್ರೂಪ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸಿರಾಜ್ ಅಹಮದ್ ಮಾತನಾಡಿ, ಇನ್ಲ್ಯಾಂಡ್ ಬ್ಯೂನಸ್ ಏರಿಸ್ ಉತ್ತಮ ವಿನ್ಯಾಸದ ಮಧ್ಯಮ ಎತ್ತರದ ಕಟ್ಟಡವಾಗಿದ್ದು 1540 ಚದರಡಿ ಮತ್ತು 945 ಚದರಡಿಗಳಿಂದ 1195 ಚದರಡಿ ಅಂದರೆ 2 BHK ವರೆಗಿನ 36 ಅಪಾರ್ಟ್ಮೆಂಟ್ಗಳನ್ನು ಒಳಗೊಂಡಿದೆ. ಗ್ರಾಹಕರಿಗೆ ಅವರ ಕನಸಿನ ಮನೆಯನ್ನು ಸಾಕಾರಗೊಳಿಸುವ ಅವಕಾಶವನ್ನು ಈ ಯೋಜನೆ ಒದಗಿಸಿಕೊಟ್ಟಿದೆ. ಇನ್ಲ್ಯಾಂಡ್ ಬ್ರ್ಯಾಂಡ್ನ ಅನೇಕ ಹೊಸ ಯೋಜನೆಗಳು ಬೆಂದೂರು, ಮಣ್ಣಗುಡ್ಡ, ಬೋಂದೇಲ್ ಮತ್ತು ಶೀಘ್ರದಲ್ಲೇ ಬೆಂಗಳೂರು, ಮೈಸೂರಿನಲ್ಲೂ ಕೂಡ ನಿರ್ಮಾಣವಾಗಲಿದೆ ಅಂತ ಅವರು ತಿಳಿಸಿದರು. ಇನ್ಲ್ಯಾಂಡ್ ಬ್ಯೂನಸ್ ಐರಿಸ್ ಹಚ್ಚ ಹಸುರಿನ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದ್ದು ಪ್ರಮುಖ ಶಿಕ್ಷಣ ಸಂಸ್ಥೆಗಳು, ಶಾಪಿಂಗ್ ಕೇಂದ್ರಗಳು, ಪೂಜಾ ಸ್ಥಳಗಳು ಹತ್ತಿರದಲ್ಲೇ ಇದೆ ಅಂತ ಅವರು ಹೇಳಿದರು. ಅರ್ಚಕ ಗಿರಿಧರ್ ಭಟ್ ಗಣಹೋಮವನ್ನು ನೆರವೇರಿಸಿದ್ರು. ಮೌಲಾನಾ ಮೊಹಮ್ಮದ್ ಕಾಮಿಲ್ ಸಕಾಫಿ ದುವಾ ನೆರವೇರಿಸಿದ್ರು. ಮಂಗಳೂರಿನ ಪಾಲಿಕೆಯ ನಿಕಟಪೂರ್ವ ಸದಸ್ಯ ನವೀನ್ ಡಿಸೋಜಾ, ದೈಜಿವರ್ಲ್ಡ್ ಸಂಸ್ಥೆಯ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ, ಇನ್ಲ್ಯಾಂಡ್ ಸಮೂಹ ಸಂಸ್ಥೆಯ ನಿರ್ದೇಶಕರಾದ ಮೆರಾಜ್ ಯೂಸುಫ್, ವಹಾಜ್ ಯೂಸುಫ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಂತೋಷ ಶಾಂತಿಯಿಂದ ಈ ಸ್ಥಳದಲ್ಲಿ ಕೀರ್ತಿಯನ್ನು ಅಭಿವೃದ್ಧಿಯನ್ನು ಅನುಗ್ರಹ ಆಶೀರ್ವಾದ ಮಾಡಬೇಕು. ಸಮಸ್ತ ದೇವರ ಮಹಾ ಪ್ರಾರ್ಥನಾ Happy to announce that very shortly we will be completing of our centrally located projects, Inland Ellora, Mysore, and a couple of projects. ಒಂದು ಬಿಟ್ ರಿಂಗ್ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕನ್ಸಿಸ್ಟಿಂಗ್ ಆಫ್ 36 ಅಪಾರ್ಟ್ಮೆಂಟ್ ಇದು ಬಿಲ್ಡಿಂಗ್ ಇನಾಗ್ರೇಷನ್ ಆಯಿತು ಇವತ್ತು. ಈ ಬಿಲ್ಡಿಂಗ್ ಈಗಿನ ಸ್ಪ್ಯಾನ್ ಆಫ್ 2.5 ಇಯರ್ಸ್ಗಿಂತ ಮೊದಲೇ ಕಂಪ್ಲೀಟ್ ಮಾಡಿದ್ದೇವೆ. ಟೈಮ್ಗಿಂತ ಮೊದಲೇ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. 36 2 bedroom and 3 bedroom ಫ್ಲಾಟ್ಸ್, ವೆರಿ ಹೈ ಸ್ಟ್ಯಾಂಡರ್ಡ್ ಗುಡ್ ಕ್ವಾಲಿಟಿ ಅಪಾರ್ಟ್ಮೆಂಟ್ ವಿದಿನ್ ದ ಮಿಸ್ಟ್ ಆಫ್ ದ ಮೇನ್ ಸಿಟಿ ಬೆಂದೂರು, ಓಪೋಸಿಟ್ ಸೇಂಟ್ ಆಗ್ನೆಸ್, ಬೆಂದೂರು ಚರ್ಚ್ ಓಪೋಸಿಟ್ ಸೇಂಟ್ ಆಗ್ನೆಸ್ ಗ್ಲೋಬಲ್ ಎಂಡ್ನಲ್ಲಿ ಕಾಂಪ್ಯಾಕ್ಟ್ ಅಪಾರ್ಟ್ಮೆಂಟ್ 36 ಎಲ್ಲ ಫ್ಲ್ಯಾಟ್ ಸೋಲ್ಡ್ ಔಟ್. ಆಲ್ ವಿ ಹ್ಯಾವ್ ಸೋಲ್ಡ್ ದ ಫ್ಲ್ಯಾಟ್ಸ್. ಸೊ ಇವತ್ತು ಈ ಬಿಲ್ಡಿಂಗ್ ಬೆಳಿಗ್ಗೆ ನಮ್ಮ ಮೌಲಾನಾ ಕಾಮಿಲ್ ಅವರ ಮುಖಾಂತರ ದುವಾನಿಂದ ಉದ್ಘಾಟನೆಗೊಂಡು ನಂತರ ರೆವರೆಂಡ್ ಫಾದರ್ ವಾಲ್ಟರ್ ಅವರು ಪ್ಲಸ್ ಮಾಡಿದರು. ಮತ್ತು ನಮ್ಮ ಶರಾವ್ ಟೆಂಪಲ್ನ ಗಿರಿಧರ್ ಭಟ್ರವರು ಇದಕ್ಕೆ ಪೂಜೆ ಗಣಹೋಮವನ್ನು ಪರ್ಫಾರ್ಮ್ ಮಾಡಿದರು. ಅದರ ಪ್ರಕಾರ 3 ಧರ್ಮದ ಪ್ರಕಾರ ನಾವು ಅದನ್ನು ಆ್ಯಸ್ ಯೂಶುವಲ್ ನಾವು ಲಾಸ್ಟ್ 35 to 40 years ಅದೇ ಮಾಡ್ತಿದ್ದೇವೆ. ಅದೇ ಪ್ರಕಾರ 3 ರೀತಿಯ ಪ್ರೇಯರನ್ನು ಮಾಡಿಕೊಂಡು ಇವತ್ತು ಬಿಲ್ಡಿಂಗ್ ಇನಾಗ್ರೇಷನ್ ಸಕ್ಸಸ್ಫುಲ್ ಆಯಿತು. ತುಂಬ ಗೆಸ್ಟ್ ಬಂದಿದ್ದರು. ಸೊ ಇಟ್ ಇಸ್ ಎ ಬ್ಯೂಟಿಫುಲ್ ಆ್ಯಂಡ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ವಿತ್ ಫುಲ್ಲಿ ಸೋಲ್ಡ್ ಆ್ಯಂಡ್ ಕಂಪ್ಲೀಟೆಡ್. ಥ್ಯಾಂಕ್ ಯು.